ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂಗುಡೆ ಮೀನಿನ ಸಾರು ಯಾವ ರೀತಿ ಮಾಡೋದಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 15 ಉದ್ದ ಮೆಣಸು, 6 ಗಿಡ್ಡ ಮೆಣಸು, ಅರ್ಧ ನೀರುಳ್ಳಿ, 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಇಲ್ಲಿ ಸ್ಟೀಲ್ ಸ್ಪೂನ್ ಇಟ್ಟಿದ್ದೇನೆ, ಅದರಲ್ಲಿ 1 ಟೇಬಲ್ ಸ್ಪೂನ್ ಫುಲ್ ತೊಗೊಂಡಿದ್ದೇನೆ. ಮತ್ತು ಇಲ್ಲಿ ಒಂದು ಯೆಲ್ಲೋ ಕಲರ್ ಸಣ್ಣ ಸ್ಪೂನ್ ತೊಗೊಂಡಿದ್ದೇನೆ, ಅದರಲ್ಲಿ 1 ಚಮಚದಷ್ಟು ಜೀರಿಗೆ ತೆಗೆದುಕೊಂಡಿದ್ದೇನೆ, 5ರಿಂದ 6 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಓಮ, ಒಂದು 5 ಓಮ ತೊಗೊಂಡಿದ್ದೇನೆ. ತೆಂಗಿನಕಾಯಿಯ ಅರ್ಧ ಗಡಿಯಷ್ಟು ನಾನು ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಮತ್ತು 10 ಮೆಂತ್ಯ ಕಾಳು, 1 ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ, 10 ಕಾಳು ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ನಾವು ಒಂದು ಬಾಣಲೆಯನ್ನು ತೆಗೆದುಕೊಳ್ಬೇಕು. ಈ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಯಾವುದೇ ಎಣ್ಣೆಯನ್ನು ಬಳಸ್ಬೋದು. ಇವಾಗ ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ನಾವು ನೀರುಳ್ಳಿಯನ್ನು ಹಾಕ್ಕೊಳ್ಬೇಕು. ಮೊದಲು ನಾವು ನೀರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಕಂಪ್ಲೀಟಾಗಿ ಫ್ರೈ ಮಾಡೋದಲ್ಲ, ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗ್ತದೆ. ಇವಾಗ ನೀರುಳ್ಳಿ ಫ್ರೈ ಆಗ್ತಾ ಬರುವಾಗ ಅದಕ್ಕೆ ನಾನು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೀನಿ. ನೀರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಫ್ರೈ ಮಾಡಬೇಡಿ. ಇವಾಗ ಕೊತ್ತಂಬರಿ ಬೀಜವನ್ನು ಸರಿಯಾಗಿ ನಾವು ಫ್ರೈ ಮಾಡಿಕೊಳ್ಬೇಕು. ಕೊತ್ತಂಬರಿ ಬೀಜ ಸ್ವಲ್ಪ ಚಟಪಟ ಉರಿಯುವಷ್ಟು ಫ್ರೈ ಮಾಡಿದರೆ ಸಾಕಾಗ್ತದೆ. ಮತ್ತು ಗ್ಯಾಸನ್ನು ಯಾವತ್ತೂ ಸ್ಲೋ ಅಲ್ಲಿಟ್ಟು ಫ್ರೈ ಮಾಡಿಕೊಳ್ಳಿ. ಇವಾಗ ನೀರುಳ್ಳಿ ಮತ್ತು ಕೊತ್ತಂಬರಿ ಬೀಜ ಫ್ರೈ ಮಾಡಿದ ನಂತರ ಬೇರೊಂದು ಪಾತ್ರೆಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳುವ. ಈಗ ಅದೇ ಬಾಣಲೆಯನ್ನು ಇಟ್ಟು ಬೇರೆ ಮಸಾಲೆಯನ್ನು ಹುರಿದುಕೊಳ್ಳುವ. ಇವಾಗ ಎಣ್ಣೆ ಹಾಕಲಿಕ್ಕಿಲ್ಲ, ಎಣ್ಣೆ ಆಲ್ರೆಡಿ ಅದರಲ್ಲಿ ಇರ್ತದೆ, ಅದಕ್ಕಾಗಿ ಎಣ್ಣೆ ಹಾಕಲಿಲ್ಲ. ಇವಾಗ ನಾವು ಜೀರಿಗೆಯನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಸಾಕು, ಜೀರಿಗೆಯನ್ನು ತುಂಬ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಜೀರಿಗೆ ತುಂಬ ಫ್ರೈ ಮಾಡಿದರೆ ತುಂಬ ಕಪ್ಪಾಗಿ ಹೋಗ್ತದೆ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಇವಾಗ ಜೀರಿಗೆ ಫ್ರೈ ಆಗಿದೆ. ನಾನು ನೀರುಳ್ಳಿ ಹಾಕಿದಂಥ ಪಾತ್ರೆಗೇ ಅದನ್ನು ಹಾಕ್ತಾ ಇದ್ದೇನೆ. ಇವಾಗ ಅದೇ ಬಾಣಲೆಗೆ ಮೆಂತ್ಯ, ಪೆಪ್ಪರ್ ಕಾರ್ನ್ಸನ್ನು ಒಟ್ಟಿಗೆ ಫ್ರೈ ಮಾಡಿಕೊಳ್ಳುವ. ಮತ್ತು ಓಂ ಕಾಳನ್ನು ಕೂಡ ಒಟ್ಟಿಗೆ ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗ್ತದೆ. ಅಂದರೆ ಮೆಂತ್ಯ ಕಲರ್ ಸ್ವಲ್ಪ ಚೇಂಜ್ ಆಗುವಷ್ಟು ಫ್ರೈ ಮಾಡಿದರೆ ಸಾಕು. ಮೆಂತ್ಯ ಕಾಳು ಕೂಡ ಸರಿಯಾಗಿ ಫ್ರೈ ಆಗಿದೆ. ಇದನ್ನು ಕೂಡ ನಾವು ತೆಗೆದುಕೊಳ್ಳುವ. ಮತ್ತೊಮ್ಮೆ ಅದೇ ಬಾಣಲೆಯನ್ನು ನಾವು ಗ್ಯಾಸ್ನ ಮೇಲೆ ಇಟ್ಕೊಳ್ಬೇಕು. ಇವಾಗ ನಾವು ಮೆಣಸನ್ನು ಹಾಕ್ಕೊಳ್ಳುವ. ಅದೇ ಬಾಣಲೆಗೆ ಮೆಣಸು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಅಂದರೆ ಮೆಣಸು ಸ್ವಲ್ಪ ಬಿಸಿ ಆಗುವವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ. ಇವಾಗ ಅದಕ್ಕೆ ನಾನು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕಿ ಮೆಣಸಿನೊಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ತೀರಾ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಬಿಸಿ ಆದರೆ ಸಾಕು. ಮೆಣಸನ್ನು ಹಾಕುವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ. ಇವಾಗ ಮೆಣಸು ಸ್ವಲ್ಪ ಕಾದ ನಂತರ ಅದಕ್ಕೆ ನಾವು ತೆಗೆದುಕೊಂಡಂತಹ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಮತ್ತು ಆ ತೆಂಗಿನಕಾಯಿ ತುರಿಗೆ ನಾನು ಸ್ವಲ್ಪ ಅರಿಶಿಣವನ್ನು ಸೇರಿಸಿದ್ದೇನೆ. ಮೀನು ಸಾರೆಲ್ಲ ಮಾಡುವಾಗ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು, ಇಲ್ಲದೇ ಅದು ಮೀನಿನ ವಾಸನೆ ಬರುತ್ತೆ. ಅರಿಶಿಣ ಹಾಕಿದರೆ ಆ ಮೀನಿನ ವಾಸನೆ ಬರೋದಿಲ್ಲ. ಇವಾಗ ನಾವು ಎಲ್ಲ ಫ್ರೈ ಮಾಡಿಟ್ಕೊಂಡದನ್ನು ಪುನಃ ಇದೇ ಬಾಣಲೆಯಲ್ಲಿ ಹಾಕ್ಕೊಂಡು 1 ನಿಮಿಷಗಳ ಕಾಲ ಹುರಿದುಕೊಳ್ಬೇಕು. ಈ ಮಸಾಲೆಯನ್ನು ಗ್ರೈಂಡ್ ಮಾಡೋದಕ್ಕಿಂತ ಮುಂಚೆ 1 ಇಂಚಿನಷ್ಟು ಶುಂಠಿಯನ್ನು, ಇದಕ್ಕೆ ಹಸಿ ಶುಂಠಿಯನ್ನು ಹಾಕ್ಕೊಳ್ಬೇಕು. ಇವಾಗ ಈ ಮಸಾಲೆ ಸ್ವಲ್ಪ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ಹಸಿ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ನಾವು ಮಸಾಲೆಯನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳುವ. ಇವಾಗ ಹುಣಸೆ ಹುಳಿಯ ನೀರನ್ನು ಹಾಕ್ತಾ ಇದ್ದೇನೆ. ಡೈರೆಕ್ಟಾಗಿ ಹುಣಸೆ ಹುಳಿಯನ್ನು ಹಾಕ್ಕೊಳ್ಬೇಡಿ. ನೋಡಿ, ಅದರಲ್ಲಿ ಬೀಜ ಎಲ್ಲ ಇರುತ್ತೆ, ಅದು ಮಿಕ್ಸಿ ಜಾರ್ಗೆ ಸಿಕ್ಕಿ ಹಾಕ್ಕೊಂಡ್ರೆ ಮಿಕ್ಸಿ ಜಾರಿನ ಬ್ಲೇಡ್ ಕಟ್ ಆಗ್ತದೆ. ಅದಕ್ಕೋಸ್ಕರ ಹುಣಸೆ ಹುಳಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅನಂತರ ಅದನ್ನು ಚೆನ್ನಾಗಿ ಕಿವುಚಿ ನಂತರ ಹುಣಸೆ ಹುಳಿಯನ್ನು ಹಾಕ್ಕೊಳ್ಬೇಕು. ನೋಡಿ, ಮಸಾಲೆ ಈ ಥರ ಗ್ರೈಂಡ್ ಆಗಬೇಕು, ನುಣ್ಣಗೆ ಗ್ರೈಂಡ್ ಆಗಬೇಕು. ಮೀನು ಸಾರೆಲ್ಲ ಮಾಡುವಾಗ ಮಸಾಲೆ ಯಾವತ್ತೂ ತರಿ ಇರಬಾರ್ದು, ಸರಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳಿ. ಬೇಕಾದ ಪ್ರಮಾಣವನ್ನು ನೀರನ್ನು ಸೇರಿಸಿಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿ.
ಇವಾಗ ನಾವು ಕಡ್ದಿಟ್ಟಂಥ ಮಸಾಲೆಗೆ ಅರ್ಧ ಭಾಗದಷ್ಟು ನೀರುಳ್ಳಿ, 5ರಿಂದ 6 ಮೆಣಸಿನಕಾಯಿ, 1 ಇಂಚಿನಷ್ಟು ಶುಂಠಿ ಮತ್ತು ಅರ್ಧ ಭಾಗದಷ್ಟು ಟೊಮೆಟೊವನ್ನು ನಾನು ಈ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೇನೆ. ಮೊದಲಿಗೆ ಇದನ್ನು ನಾವು ಕಟ್ ಮಾಡಿಟ್ಕೊಳ್ಳುವ. ಮೀನು ಸಾರನ್ನು ನಾನು ಇವಾಗ ಮಣ್ಣಿನ ದಿಕ್ಕೆಲ್ಲ ಅಂತ ಸಿಗ್ತದೆ, ಅದರಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಕಟ್ಟಿಗೆ ಒಲೆಗಿಂತಲೂ ಇದರಲ್ಲಿ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಅದಕ್ಕಾಗಿ ನಾನು ಈ ಮಣ್ಣಿನ ದಿಕ್ಕೆಲನ್ನು ಬಳಸ್ತಾ ಇದ್ದೇನೆ. ಇವಾಗ ಮಸಾಲೆಯನ್ನು ಚೆನ್ನಾಗಿ ನಾವು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಮಸಾಲೆಗೆ ನೀರು ಹಾಕ್ಕೊಳ್ಳುವಾಗ ನೋಡಿಕೊಂಡು ಹಾಕ್ಕೊಳ್ಳಿ, ತುಂಬ ನೀರಾಗಿ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ನಾವು ಈ ಮಸಾಲೆಗೆ ಕಟ್ ಮಾಡಿಟ್ಕೊಂಡಂತಹ ನೀರುಳ್ಳಿ, ಶುಂಠಿ, ಮೆಣಸು, ಟೊಮೆಟೊ ಇಷ್ಟನ್ನು ಹಾಕ್ಕೊಳ್ಬೇಕು. ಮತ್ತು ಬೇಕಿದ್ದ ಪ್ರಮಾಣದ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಕಲ್ಲುಪ್ಪನ್ನು ಬಳಸ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ, ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ. ಇವಾಗ ಮಸಾಲೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಆವಾಗ ಒಂದು ಸಲ ನಾವು ಸೌಟಿಂದ ಸರಿಯಾಗಿ ತಿರುಗಿಸ್ಕೊಳ್ಬೇಕು. ಇವಾಗ ಮಸಾಲೆ ನೋಡಿ ಸರಿಯಾಗಿ ಕುದಿ ಬರ್ತಾ ಉಂಟು. ಇನ್ನೂ ಕೂಡ ಇದು ಸರಿಯಾಗಿ ಕುದಿ ಬರಬೇಕು. ಮುಚ್ಚಳವನ್ನು ಮುಚ್ಚಿದರೆ ಸರಿಯಾಗಿ ಕುದಿ ಬರ್ತದೆ. ನಾವು ಕುದಿ ಬರುವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಂತಹ ಮೀನನ್ನು ಹಾಕ್ಕೊಳ್ಳುವ. ಎಲ್ಲ ಮೀನುಗಳನ್ನು ನಾವು ಒಂದು ಕುದಿ ಬರುವಾಗಲೇ ಹಾಕ್ಕೊಂಡ್ರೆ ಆಗ್ತದೆ. ಮೀನು ಹಾಕಿದ ನಂತರ ಈ ರೀತಿಯಾಗಿ 1-2 ಕುದಿ ಬಂದ ನಂತರ ಇದನ್ನು ನಾವು ಕೆಳಗಿಳಿಸುವ. ಇವಾಗ ನಮ್ಮ ಮೀನು ಸಾರು ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಮೀನು ಸಾರನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳಿ. ನೀವು ಕೂಡ ಇದೇ ರೀತಿಯಲ್ಲಿ ಮಾಡಿ ನೋಡಿ. ನನ್ನ ಚಾನಲ್ ಇಷ್ಟ ಆದರೆ ನಿಮಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.